ಮ್ಯಾಂಗ್ಳೂರಿಯನ್ಸ್ ಹೇಗೆ ಅಂದರೆ ಅವ್ರು ಯಾವುದಕ್ಕೂ ಮಾತಾಡೋದಿಲ್ಲ. ಈಗ ಕೇರಳದಲ್ಲಿ ಆದರೆ ಪ್ರತಿಯೊಂದು ವಿಷಯಕ್ಕೆ ಒಂದು ಹೈಕ್ ಆದ ಕೂಡಲೇ ಎಲ್ಲ ಸ್ಟ್ರೈಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ಮವ್ರು ಯಾರು ಮಾತಾಡೋದಿಲ್ಲ. ಇಲ್ಲಿ ವಿರೋಧ ಪಕ್ಷ ಮತ್ತೆ ಆಡಳಿತ ಪಕ್ಷ ಎರಡು ಇರುವಂಥದ್ದು. ಜನರು ಅವರಿಗೆ ಬಿಟ್ಟು ಬಿಟ್ಟಿದ್ದಾರೆ, ನೀವೇ ನೋಡ್ಕೊಳ್ಳಿ ಅಂತ ಹೇಳಿ. ಅವರು ಆಡಿದೆ ಆಟ. ಹಾಗಾಗಿ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಇಲ್ಲಿರುವಂತ ಕೈಗಾರಿಕೆಗಳು ಬೇರೆ ಬೇರೆ ಸೆಕ್ಟರ್ಗಳು ಇದ್ದಾವೆ, ಇಲ್ಲಿ ಕೆಲಸ ಕೊಡಬೇಕಾದದ್ದು. ಆದರೆ ಅಲ್ಲಿ ಇಲ್ಲಿಯವರಿಗೆ ಕೆಲಸಗಳನ್ನು ಕೊಡಬೇಕಾದಂಥದ್ದು ಆದ್ಯತೆಯ ಪ್ರಶ್ನೆ ಕೂಡ ಅಲ್ಲಿ ಆಗೋದಿಲ್ಲ. ಆದರೆ ಅದರ ವಿರುದ್ಧ ಒಂದು ಹೋರಾಟಗಳು ಕೂಗುಗಳು ಬಹಳ ಕಡಿಮೆ ಕೇಳಿ ಬರ್ತಾ ಇದೆ ಅಂತ. ಅದು ಕೂಗಾಟ ಮಾಡಿದ ಕೂಡಲೇ ನಮ್ಮ ಕುತ್ತಿಗೆ ಇಸ್ಕಿ ಅಲ್ಲೇ ನಮ್ಮನ್ನಲ್ಲೇ ಬಾಯಿ ಮುಚ್ಚಿಸ್ತಾರೆ. ಈಗ ರೀಸೆಂಟ್ಲಿ ನಾನು ನಿಮಗೆ ಒಂದು ವಿಷಯ ಹೇಳ್ತೇನೆ. ಒಂದು 2 ವರ್ಷದ ಹಿಂದೆ MRPL ರೋಡಿಗೆ ನಾನೊಂದು ಫಂಡ್ ಕೇಳಲಿಕ್ಕೆ ಹೋಗಿದ್ದೆ. ಕಾನ ಸುರತ್ಕಲ್ ರೋಡ್ ಏನಿದೆ ಅದಕ್ಕೆ ಫಂಡು ಎಲ್ಲ ಡ್ಯಾಮೇಜ್ ಆಗಿತ್ತು, ಕೇಳಲಿಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಎಷ್ಟೋ ಫ್ಯಾಕ್ಟ್ರಿಗಳಿದೆ, BSF ಇದೆ, MRPL ಇದೆ, HPCL ಇದೆ. ಇವರೆಲ್ಲ ಸೇರಿಕೊಂಡ್ರೆ ಅದು ದೊಡ್ಡ ಸಂಗತಿ ಆಗೋದಿಲ್ಲ. ಅವ್ರು CSR ಫಂಡ್ ಅಂತ ಇರ್ತದೆ, CSR ಫಂಡ್ ಯೂಸ್ ಮಾಡಿದ್ರು ಸಾಕಾಗ್ತದೆ. ಬಟ್ ನಾವು ಹೋಗಿ ಕೇಳಿದಾಗ ಅವ್ರು ಏನು ಹೇಳಿದ್ರಂದ್ರೆ CSR ಫಂಡ್ ಇಲ್ಲೇ ಹಾಕಬೇಕು ಅಂತ ಏನಿಲ್ಲ, ಭಾರತದ ಯಾವ ಮೂಲೆಯಲ್ಲೂ ಹಾಕಬಹುದು. ಸೊ ಈ ವರ್ಷದ್ದು ನಾವು ಬೇರೆ ಕಡೆ ಹಾಕಿದ್ದೇವೆ ಅಂತ. ಸೊ ಜನಸಾಮಾನ್ಯರು ಇದರ ಡೀಟೇಲ್ಸ್ ತಗೊಂಡ್ರು ಗೊತ್ತಾಗ್ತದೆ ಒಂದು ವರ್ಷಕ್ಕೆ ಇವ್ರ ಹತ್ರ ಎಷ್ಟು CSR ಫಂಡ್ ಇರ್ತದೆ, ಆ CSR ಫಂಡ್ಗಳನ್ನು ಅವರು ನಮ್ಮ ಊರಿಗೆ ಎಷ್ಟು ಉಪಯೋಗ ಮಾಡಿದ್ದಾರೆ ಅಂತ. ಇವರಿಗೆ ಭೂಮಿ ನಮ್ದು ಬೇಕು, ನೀರು ನಮ್ದು ಬೇಕು, ಎಲ್ಲದೂ ನಮ್ದು ಬೇಕು. ಹೌದು, ಅದನ್ನೆಲ್ಲ ನಾವು ಸೇರಿಸ್ಕೊಂಡು ನಮ್ಮ ಆರೋಗ್ಯಗಳನ್ನು ನಾವು ಹದಗೆಡಿಸ್ಬೇಕು. ಸೊ ಹೀಗೆ ಇರುವಾಗ ಆದರೆ ಕೆಲಸ ಮಾತ್ರ ನಮ್ಮ ಮಕ್ಕಳಿಗೆ ಸಿಗಬಾರ್ದು. ಆಕ್ಚುಲಿ MRPL ಅಲ್ಲಿ ಆಗಿರೋದು ONGC ಆಗಿದೆ, ಒಳ್ಳೆ ಪೇ ಇದೆ. ನಮ್ಮವರಿಗೆ ಸಿಕ್ಕಿದ್ರೆ, ಈಗ ಮೊನ್ನೆ ಅಲ್ಲಿ 200+ ಎಂಪ್ಲಾಯ್ಮೆಂಟ್ಸ್ ಇತ್ತು, ನಮ್ಮವರಿಗೆ ಕೊಟ್ಟಿದ್ರೆ ನಮ್ಮೊಂದು 200 ಜನ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಆಗ್ತಾ ಇತ್ತು.